ದೇವತೆಗಳ ಮೊರೆಯಂತೆ ಕನಕಾಕ್ಷರ ವಧೆಗಾಗಿ ಶ್ವೇತವರಾಹನಾಗಿ ರಥಾಚಲವನ್ನು ಸೀಳಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಅವನ ಬೆವರಿನಿಂದ ಹುಟ್ಟಿಕೊಂಡಿದ್ದೇನೆ. ಆದ್ದರಿಂದಲೇ ಭೂವರಾಹನ ಸುತ್ತಲ ಜಲವರಾಹನಿದ್ದೇನೆ. ಜಲಚರ ಪ್ರಾಣಿಗಳೆಲ್ಲ ತಿನ್ನುತ್ತಾ ಜೀವನವನ್ನು ಮಾಡ್ತಾ ಇದ್ದೇನೆ. ಏನು ಮಾಡೋಣ, ಒಮ್ಮೆ ನರ
ಮಿಂಚುತ್ತಾ ಇದೆ. ನಾವೇನು ಅದೆಷ್ಟು ನೆಲನಿದ್ದಾರೆ ಎಲ್ಲರನ್ನು ತಿಂದು ತೇಗುವುದಕ್ಕಾಗಿ ನಾವೇ ಬರುವ ಕಡೆಗೆ ನೀರನ್ನು ಸೇಳಿ ಮುಂದುವರಿಸುತ್ತೇವೆ. ನೀರು ಅಡಿಡಿತ್ತು ನಾಯಿ ಹೊರಡ್ದೊರಡೆ ಮಿತ್ತು ಗೊತ್ತ ಎಂಕಲ ಓಡೋನು ಅಡಿ ಮೇಲೆ ಮಾಡ್ಕೊಡ್ದು ಪ್ರಯತ್ನ ಮತ್ತನ ಬುಡಾಯ ನಿನ್ನ ನೆತ್ತೆರ ಕಕ್ಕವ ಮಗ್ಗ ಎಲ್ಲರೂ ಕೇಳುವ ನೀನು ಯಾರು ಹರನ ಗಣಗುಳಿಗ ಎಲ್ಲಿಗ ನಿನ್ನ ಸಾಗಾಟ ಎನ್ನ ಓಡ వచ్చిನ ಮೇಲೆ ಆಯರಿಗೆ ಕಡಪುಡ ಆತನ ಎಂಕ್ಲಿಗೆ ಆ ಬದಿಗೆ ಹೋಗುವಾಗಿಲ್ಲ ಎಲ್ಲರನ್ನು ನನಗೆ ತಿನ್ನುವುದಕ್ಕೆ ಕೊಟ್ರೆ ನಿನ್ನನ್ನು ಬಿಟ್ಟೆ ತಿನ್ಪುಣ್ಣಯಿ ನಿನ್ನ ಕಂಟೆಂಟ್ ದಿಕ್ಕಿದ್ದು ನಿನ್ನ ಪ್ರಾಣದ ಅಪಾಯ ಬರುವ ಜಾಗ್ರತೆ
ಅಂದ್ರೆ ಏನು ಕಪ್ಪೆಗಳ ಹಾಗೆ ಓಹೋ ನೀರಲ್ಲಿ ಇರುವುದಿಲ್ಲ. ನಾವೇನು ಏರಿಕೊಂಡು ಸರದಿ ಮುಖೇನಾಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ನಾವೇ ಸರದಿಯಲ್ಲೇ ಹೋಗುದು, ನೆಲದಲ್ಲಿ ಹೋಗುವುದಿಲ್ಲ. ಅದನ್ನು ತಿಳಿದು ನಾವು ಹೋಗುತ್ತಾ ಇರುವುದು. ಹೇಳುವ ಉದ್ದೇಶವೇ ನಮ್ಮ ನಾವೇನು ಮಗುಚಿ ಅದರಲ್ಲಿ ನಮ್ಮನ್ನು ತಿನ್ನಬೇಕೆಂಬಂತಹ ಉದ್ದೇಶವನ್ನು ಇಟ್ಟುಕೊಂಡು ನೀನು ಸರಿ ನಿನ್ನ ಗಂಟಲಲ್ಲಿ ಇಲಿಯುವ ತುತ್ತು ಎಂಬುದು ಭಾವಿಸಬೇಡ. ಇಳಿಯದಿದ್ದರೆ ತಿರುಗಿಸಿಕೊಳ್ತೇನೆ, ಅಜೀರ್ಣವಾದೀತು, ಜೀರ್ಣಿಸಿಕೊಳ್ತೇನೆ, ಹೊಟ್ಟೆ ಹೊರದು ಹೊಳಗೆ ಬಂದೆವು. ಆವಾಗ ನಿಮ್ಮನ್ನು ನೋಡಿ ಬರ್ತೇನೆ. ಅಷ್ಟೇ ಅಲ್ಲ, ನಮ್ಮವರ ಅಂತ ಗುಳಿಗಾಕನ್ನು ಸೋರಿಸಿದ ಅಹಂಕಾರವನ್ನು ಬಿಟ್ಟು ಬಿಡು. ಅವ ಪಕ್ಕನೇ ಚೇತರಿಸಿಕೊಳ್ಳುವುದಕ್ಕಿಲ್ಲ. ಬಂದವಳು ನಾನೇ ನೋಡಿ ಹೋಗಿದ್ದೇನೆ. ಬಂದವಳು ನಾನೇ ದುರ್ಗಾ ಪರಮೇಶ್ವರಿ. ದುರ್ಗಾ ಎಂತದು? ನಿನ್ನನ್ನು ಹೂಳುವುದಕ್ಕೆ ದುರ್ಗಾ ಪರಮೇಶ್ವರಿ. ನಿನಗೆ ಸಾರಿ ಹೇಳುತ್ತಾ ಇದ್ದೇನೆ, ಅದಲ್ಲ ಮಾತಿನಲ್ಲಿ. ನಮಗೆ ಮುಂದೆ ಹೋಗುವುದಕ್ಕೆ ಪಥವನ್ನು ತೋರಿಸಲೇಸು. ಒಂದೇನು ಮಗನೇ, ನಾನು ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸಬೇಕಾದಲ್ಲಿ ನಾಡಿನ ಕ್ರಮ ರೂಢಿ ಅಂತೆ ಅಡಿಗೆ ಕೊನೆ ಅದು ನಮಗೆ ಗೊತ್ತೇ ಇಲ್ಲ. ಗೊತ್ತಾಗಿದೆ ನನಗೆ. ಏನು ಕೆಲಸ ಮಾಡುವ ಹೆಣ್ಣು ಮಕ್ಕಳು ನೀವಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು? ಒಬ್ಬೊಬ್ಬರೇ ನನಗೆ ತುತ್ತಾಗಿ ಬಂದ ವೇಳೆ ಬೆನ್ನಿಗೆ ನಾಲ್ಕು ಬಾರಿಸಿ ನನಗೆ ಬೇಕಾದಾಗ ಉಪಯೋಗಿಸಿಕೊಳ್ತೀನಿ. ಯಾರು ನೀನಾ? ನಿನಗೆ ಮಾತಿನಿಂದ ಆಗಲಿಲ್ಲ, ನಿನ್ನ ಕೆಟ್ಟ ಸಾಮಾನ್ಯ ಹೆಣ್ಣು ಮಕ್ಕಳನ್ನು ಭಾವಿಸಿ ನಿಮ್ಮಲ್ಲಿ ತಿರಗೊಡುವುದಕ್ಕೆ ಮುಂದಾದೆ. ಸಾಮಾನ್ಯರಲ್ಲ ಅಸಾಮಾನ್ಯರೆಂದು ಈ ಹೊತ್ತಿಗೆ ತಿಳಿಯುತ್ತಾ ಇದೆ. ಸರಿ ಅಮ್ಮ ಈ ರೀತಿಯಾಗಿ ವರ್ತಿಸುವುದಕ್ಕೆ ಕಾರಣವಿದೆ ತಾಯಿ. ಏನು ಕಾರಣ? ಜಲದಲ್ಲೇ ಹುಟ್ಟಿದವ ನಾನು. ಬುದ್ಧಿ ಬಂದಾದಾಗ ತಿದ್ದಿ ತೀಡುವುದಕ್ಕೆ ಯಾರಿಲ್ಲದ ಕಾರಣ ನಡೆದದ್ದೇ ಜಾರಿಯಮ್ಮಂತೆ ಮುಂದುವರಿದೆ. ಜಲಮಾರ್ಗದಲ್ಲಿ ಬರುವವರನ್ನೆಲ್ಲ ಪೀಡಿಸುತ್ತಾ ಇದರಿಂದ ಸಂತೋಷದಿಂದ ಕುಳಿತು ಕುಪ್ಪಳಿಸುತ್ತಾ ಇದೆ. ಇಷ್ಟೆಲ್ಲ ಮಾಡಿದಕ್ಕೆ ಯಾಕೆ ಮಾಡಿದಕ್ಕೆ ಕೆಲಸವಿಲ್ಲ. ನಿವೃತ್ತಿ ಹೋಗಿ ನೀನಾದರೂ ಅಷ್ಟೇ. ಇಲ್ಲದ್ರೆ ಈ ಹೆಣ್ಣು ಮಕ್ಕಳ ಬೆನ್ನ ಹಿಂದೆ ನೀನ್ಯಾಕೆ ಬರ್ಬೇಕಿತ್ತು? ನಿನ್ನಲ್ಲಿ ಭಿನ್ನಹವನ್ನೇ ಏನದು ನನಗೊಂದು ಉದ್ಯೋಗವನ್ನು ಕೊಡಬೇಕು. ಅಂದ್ರೆ ನಿಮ್ಮ ಸೇವೆಯನ್ನು ಮಾಡುವಂತಹ ಸೇವಕನನ್ನಾಗಿ ನನ್ನನ್ನು ಸ್ವೀಕರಿಸಮ್ಮ ಉತ್ತರಿಸಮ್ಮ.
ಗುರಿಗಳಿಗೆ ಎರಡನೆಯನ್ನಾವಿಗ ನಾಡು ಗುರಿಗಳಿಗೆ ಎರಡನೆಯನ್ನಾವಿಗ ನಾಡು ಶ್ರೀದೇವಿಯೋ ಬೇದಳು ರಣಗಣದಲ್ಲಿ ಸೋತಂತಹ ನೀನು ಶರಣ ಬಂದಿದ್ದೀಯಾ? ಶರಣ ಬಂದವನು ಶಿಕ್ಷಕರು ನಾವಲ್ಲ. ಏನಾದ್ರೂ ಉದ್ಯೋಗ ಬೇಕು ಅಂತ ನೀನು ಕೇಳ್ತಾ ಇದೀಯಾ? ಉದ್ಯೋಗ ಕೊಡುವಳಿದ್ದೇನೆ, ಸ್ವಲ್ಪ ತಾಳು. ಬಳಿಗಾಕ್ಯ ಸೋತಂತ ಈತ ಉದ್ಯೋಗವನ್ನು ಯಾಚಿಸ್ತಾ ಇದ್ದಾನೆ. ಇವನಿಗೆ ಉದ್ಯೋಗ ಏನು ಕೊಡು ಅಂತ ಮನಸ್ಸಲ್ಲಿ ಯೋಚಿಸಿದಾಗ ಇಷ್ಟರಿಗೆ ಏರಿಕೊಂಡು ಬಂದಂತಹ ನಾವೇ ನಡೆಸ್ತಾ ಇದ್ದವ ನೀನು ನಾವಿಕನಾಗಿ. ಇನ್ನು ಮುಂದೆ ನಿನ್ನ ಉದ್ಯೋಗವನಿಗೆ ಕೊಟ್ಟರೆ ಹೇಗೆ? ಎಂಕ ಬಚ್ಚಿದನು ನತ್ತು ಆಂಡಾಯನಿ ಬೇಲೆಕೇನೊಂದು ಲೆತ್ತ. ಹೌದು, ಮಲ್ಪಾಡು ಬೇಲೆ ಶ್ವೇತವರಾಹ, ದುರ್ಗಮ್ಮ ನಿನಗೆ ಉದ್ಯೋಗ ಬೇಕು ತಾನೆ? ಕೊಡುವಳು ನಾನಾಗಿದ್ದೇನೆ. ಹೇಗೆ? ನಾವು ಹೋಗುವಂತ ನಾವೇನು ನಡೆಸ್ತಾ ಇದ್ದಾವೆ ಬಳಿಗಾಕ್ಯ. ಇನ್ನು ಅವನಿಗೆ ಬೇಗನಾಗ್ಲಿಕ್ಕಿಲ್ಲ. ಏನು? ಅವ ಚೇತರಿಸಿಕೊಳ್ಬೇಕಿದ್ರೆ ಅದೆಷ್ಟೋ ಸಮಯ ಬೇಕು. ಅದಕ್ಕೆಲ್ಲ ಅವನಿಗೆ ಜಾಗ ನೋಡಿ ಹೊರಟಿದ್ದೇನೆ. ಅವನಿಗೆ ಆಗೋದಿಲ್ಲ ಅಂತಲ್ಲ, ನಿನಗೆ ಉದ್ಯೋಗ ಬೇಕು ತಾನೆ? ಅದಕ್ಕಾಗಿ ಉದ್ಯೋಗವನ್ನು ಕೊಡ್ತಾ ಇದ್ದೇನೆ. ಹೇಗೆ? ನಾವಿಕನಾಗಿ ನೀನು ಕೆಲಸ ಮಾಡುವ ಕವಟ. ಆದ್ರೂ ಆತ ಒಂದನೇ ನಾವಿಕ, ನೀನು ಎರಡನೇ ನಾವಿಕ. ನನಗೆ ಪಥ್ಯವಾಗದ ಮಾತು ಅದೇ. ಈ ಸಂದರ್ಭದಲ್ಲಿ ಇಲ್ಲಿ ಅವನಿಗೆ ಒಂದನೇ ಜಾಗ. ಯಾಕೆ? ಹೌದು, ಒಂದನೇ ಜಾಗದಲ್ಲಿ ಅವನೇ. ಯಾಕೆ ಅದು? ಮೊದಲಿಗಿಂತ ಒಟ್ಟಿಗಿದ್ದವನ ಮೊಟ್ಟಿಗೆ ನಿಮ್ಮ ಒಟ್ಟಿಗಿದ್ದವರಿಗೆ ಅವ ಒಂದನೇ ಜಾಗ. ಅನುಭವ ಇದ್ದವರಿಗೆ ಕೆಲಸ ಹೋದವರಿಗೆ ಒಂದನೇ ಜಾಗ. ಇಲ್ಲಿ ಅವಳನ್ನು ಇಲ್ಲಿಯ ಸಂಬಂಧ ಬೆಳೆಸಿಲ್ವ ನೀನು? ಅದಕ್ಕೆ ಒಂದನೇ ಜಾಗವ ಅಲ್ಲ, ಇಲ್ಲಿ ನಾನೇ ಒಂದನೇ ಜಾಗ. ಏನು ಕೆಲಸ ಮಾಡ್ತಾನೆ. ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೆ? ಯಾಕೆ ಹೇಳಿದ್ಯಾ? ನನಗೆ ಇದ್ದಷ್ಟು ನೀರಿನಲ್ಲಿ ಅನುಭವ ಅವನಿಗೆ ಆವಾಗ ಬರ್ಲಿಕ್ಕೆ. ಅದು ಅವನಿಗೆ ಏನಿತ್ತು ಬೆಂಕಿಯಲ್ಲಿ. ನೀರಿನಲ್ಲಿ ಪಡಗಿದ ಜಾಗ ಯಾವುದಾದ್ರೆ ಏನು? ಒಂದರ ಕೆಲಸ ಮಾಡ್ತೇನೆ. ಏನಮ್ಮ, ಏನು ಜನರ ಕೈ ಮೇಲೆ ಬಂದಿದೆ? ಶ್ವೇತವರಾಹ, ಏನು? ಸ್ವಲ್ಪ ನಾವೇನು ನಿಲ್ಲಿಸು. ಈ ಮಾರ್ಗದಲ್ಲಿ ನಿಲ್ಲಿಸುವುದಕ್ಕೆ ಕಷ್ಟ ಎಷ್ಟುಂಟು ಗೊತ್ತುಂಟ ಬಂದಾಗ ಕಷ್ಟವಾದ್ರೆ ನಿಲ್ಲಿಸುವುದು ಅನಿವಾರ್ಯ. ನಿಲ್ಲಿಸೇ ಮಾತಾಡುದು. ಉದ್ಯೋಗ ಕೊಟ್ಟವರು ನಾವು ತಾನೆ, ನಾವು ಹೇಳಿದಾಗೆ ಕೇಳಬೇಕು. ಅದಕ್ಕೆ ನಿಲ್ಲಿಸಿ. ಶ್ವೇತವರಾಹ, ನಾವೇನು ಹೇಳಿಕೊಂಡು ನಾವು ಮುಂದೆ ಮುಂದೆ ಹೋಗುತ್ತಾ ಇದ್ದೇವೆ. ಆದ್ರೂ ಇನ್ನು ಗಡಮುಟ್ಟುವುದಿಲ್ಲ. ಯಾಕೆ? ಅದಕ್ಕಾಗಿ ನಿನ್ನಲ್ಲಿ ಕೇಳುವುದಿಷ್ಟೇ. ನಾವು ಇಷ್ಟೇ ಬೇಗ ಬಂದದ್ದು ಹೆಚ್ಚು, ಇನ್ನು ಮುಂದೆ ಹೋಗುವುದಕ್ಕೆ ಹೆಚ್ಚು ಹೇಳು. ಸರಿಯಾಗಿ ನನ್ನಲ್ಲೇ ಕೇಳಿದ್ದೀರಿ. ಈ ಮಾತನ್ನು ಪೆಟ್ಟು ತಿನ್ನವರನ್ನು ಕೇಳ್ತಾ ಇದ್ರೆ ನಿಮಗೆ ಸರಿಯಾದ ಉತ್ತರ ಸಿಕ್ಲಿಕ್ಕಿಲ್ಲ. ಯಾಕೆ? ಯಾಕೆ? ಈಗಿನಲ್ಲಿ ನನ್ನಷ್ಟು ಅನುಭವ ಅವನಿಗೆ ಯಾವಾಗ ಬರ್ಲಿಕ್ಕೆ ಇರ್ಲಿ. ಹೀಗೆ ಹೇಳುವುದಿಲ್ಲ. ಈ ಹೊತ್ತಿಗೆ ನನ್ನ ಯೋಗ್ಯತೆ ಏನು ಸ್ವಲ್ಪ ನಿಮಗೂ ಗೊತ್ತು ಮಾಡಬೇಕು. ಒಮ್ಮೆ ನೋಡಿ ಹೇಳ್ತೇನೆ. ಎನಲು ಕೇಳುತ್ತಾ ತೋಟದಾಡುತ್ತಾ ಗಣವರಾಹನು ನಾವೆಯೇನನು ನಿಲಿತು ನಾವೆಯೋ ಮುಂದೆ ಸರಿಯಿತು ವರದಿ ಬದಲವೋ ತೋರಲಾಯಿತು ಎನಲು ಕೇಳುತ್ತಾ ನನ್ನ ಯೋಗ್ಯತೆಯನ್ನು ನಿಮಗೂ ಗೊತ್ತಾಗಬೇಕು. ಸರಿ, ಹೀಗೆ ಹೇಳುವುದಿಲ್ಲ. ಮತ್ತೆ ಹೇಗೆ ಹೇಳ್ತೀಯ? ಸ್ವಲ್ಪ ಗಣಿತ ಶಾಸ್ತ್ರವನ್ನು ಉಪಯೋಗಿಸಿ ಹೇಳ್ತೇನೆ. ನನಗೆ ಗೊತ್ತಿರುವುದಕ್ಕಿಂತ ವೇದಶಾಸ್ತ್ರ ಪುರಾಣಗಳಿಗೂ ನೀರಿಗೂ ಅವಿನಾಭಾವ ಸಂಬಂಧವಿದೆ. ಈ ಸತ್ಯ ನಿಮಗೆ ಗೊತ್ತಿರಲೇಬೇಕು. ಹೀಗೆ ಹೇಳುವುದಿಲ್ಲ. ಹೇಗೆ? ನೀರನ್ನು 3 ಪಾಲು ಮಾಡಬೇಕು. ನೀರನ್ನು 3 ಪಾಲು ಮಾಡಲಿಕ್ಕೆ ಆಗ್ತದೆ? ಅಪ್ಪಗ ಕೊಡಪಾನ ಕೊಂಡ್ರ ಪಾಪ ನೀರು ಪಾಲು ಮಾಡ್ಬೇಡ. ನಿನ್ನ ಬುದ್ಧಿಯ ನೀರಿನ ಪಾಲು ಮಾಡ್ಬಾರ್ದು, ಪಂಚಿನ ಪಾಲು ಮಾಡ್ಬಿಡು. ನೀರನ್ನು 3 ಪಾಲು ಮಾಡು. ಆಗುವುದಿಲ್ಲ ಎಂಬುದೇ ಸತ್ಯ. ಓ ಚಂದನನ್ನ ನೀರನ್ನು ಪಾಲು ಮಾಡುತ್ತಾಯೇ? ಈ ನೀರು ಮಾರ್ಗವನ್ನು ಪಾಲು ಮಾಡುವುದಿದ್ರೆ ಕಲ್ಪನೆಯಲ್ಲೇ ಆಗ್ಬೇಕು, ಬೇರೆ ಎಲ್ಲಿಯೂ ಆಗುವುದಿಲ್ಲ. ಕೈಯಲ್ಲಿ ಒಂದು ಕಂಬವನ್ನು ಇಟ್ಕೊಳ್ಳು, ಕೈ ಕಂಬ ಏನ ನೀರನ್ನು ಪಾಲು ಮಾಡು. ಆಗುದಿಲ್ಲ.
ನಿನ್ನನ್ನು ನೋಡುವಾಗ ಸಂತೋಷ ಆಗ್ತದೆ. ಅಮ್ಮ ಪಾಲು ಮಾಡ್ತಾಯಿ ಸಾಧ್ಯ ಇಲ್ಲ. ಜಯ 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 ಜಯ. ಏನು ಪಾಲು ಮಾಡಮ್ಮ. ಯಾವತ್ತಿಗೂ ಸಾಧ್ಯವೇ ಇಲ್ಲ. ಏನ್ ಕಟ್ಟಿದಿಂದ ಅವನು, ಏನ್ ಡೊಳ್ಳೊಟ್ಟೆ ಅವನು, ಏನ್ ಕೆಂದ್ರಣ್ಣ, ಏನ್ ಪೋರೆ ಹಳ್ಳಿಗೆ ಅವನು, ಏನ್ ಇತರ ನೀರನ್ನು ಪಾಲು ಮಾಡು. ಪಂಜಿನ ಪಾಲು ಮಾಡ್ಕೊಡುದಿಲ್ಲ, ನೀರಿನ ಪಾಲು ಮಾಡ್ಕೊಡ. ನಿನಗೆ ಎಲ್ಲಿ ಒಳ್ಳೇದು ಕಾಣ್ತದೆ. ನೀರನ್ನು ಪಾಲು ಮಾಡು. ಆಗುದಿಲ್ಲ ಎಂಬುದೇ ಸತ್ಯ. ಆದರೆ ಹೇಳಿದರೆ ಯಾಕೆ? ಕೇವಲ ಲೆಕ್ಕಕ್ಕೆ ಮಾತ್ರ. ಯಾವ ಸುಖಕ್ಕೆ ಇಲ್ಲ, ದುಃಖಕ್ಕೆ ಇಲ್ಲ. ನೀರನ್ನು 3 ಪಾಲು ಮಾಡಿದರೆ ಯಾಕೆ? ಅಲ್ಲೇ ಉತ್ತರ. ಯಾವುದು? ನಾವು ಬಂದದ್ದು 1ನೇ ಪಾಲು, ಹೋಗುತ್ತಿರೋದು 2 ಪಾಲು. ಸಂಶಯ ನಿವಾರಣೆ ಆಗ್ತದೆ. ಸಂಶಯ ನಿವಾರಣೆ ಆಗಲಿಲ್ಲ, ಸಂಶಯ ಹೆಚ್ಚಾಗಿದೆ. ಈಗ ಹೆಣ್ಣು ಮಕ್ಕಳು ಸಂಶಯದ ಪಿಶಾಚಿಗೆ ಅದನ್ನು ಮಾಡಿಕೊಟ್ಟವ ನೀನು. ಸ್ವಲ್ಪ ತಾಳು ಹುಡುಗಾಕ. ಈತನ ಹೇಳಿದಂತ ಮಾತನ್ನು ಕೇಳುವಾಗ ನನ್ನ ಮನಸ್ಸಿಗೆ ಸಂಶಯ ಹೆಚ್ಚಾಗುತ್ತಾ ಇದೆ. ಇನ್ನೂ ದಡಮುಟ್ಟುವುದಿಲ್ಲ ಯಾಕೆ ಎಂಬುದಾಗಿ. ಅದಕ್ಕಾಗಿ ನಿನ್ನಲ್ಲಿ ಹೇಳುವುದಿಷ್ಟೇ, ಆತನನ್ನು ಕೆಳಗಿಳಿಸಿ ನಿನ್ನ ದೃಷ್ಟಿ ಹಾಯಿಸಿ ನೋಡು. ಅಪ್ಪ ಹೊಸತ್ತು ಬತ್ತು ಸೇರ್ ನಕ್ಲಿನ ನಂಬೇರ ಸಾಧ್ಯ ಇಜ್ಜಿ ಐಕಾತ್ರ ಸೂಕ್ಷ್ಮವಾದ ಯಾಣ್ತು ಏ ಕಪ್ಪು ಭಂಜಿ, ಏ ಬೊಲ್ತು ಭಂಜಿ, ಏ ಸಪುರದ ಭಂಜಿ, ಏ ತೋರದ ಭಂಜಿ, ಏ ಬೊಲ್ತು ಭಂಜಿ ನಂಬ ನೀ ನನ್ನೆಲ್ಲ ಕುಂದ. ಏಯ್ ನಾ ಮಿತ್ತೊಂದತ್ತ ಇತ್ತ ಯಾರು ಒಂಜಿನದಾಯಿ ಈ ಗಡ್ಡನಿದಾಯ ಚಪ್ಪದಿತ್ತು ಭಗವಾದಿ ನಾಳೆ ಭೂಮಿಗೆ ಭಾವಭಕ್ತಿಯ ಗುಣಿಗ ಭಕ್ತಿ ನಾವೇ ಹತ್ತಿರ ನಮ್ಮ ಭಕ್ತಿ ನಾವು ಹೆಚ್ಚಿಗೆ ಹೋಯರೆ ಪುನಃ ಮಂಜೆ ಪಾಲು ಸುಳ್ಳು ಬಣ್ಣ. ಮಾಣಿಕ್ಯಮೀಳಾ ಮುಬಲ ಮದಾನದ ಮಂಜುಡೆ ವಾಗ್ವಿಲಾಸ ಮಾಗೇಂದ್ರ ನೀಲ ಜ್ಯೋತಿಗೋ ಸ್ಮರಾಮಿ ಚತುರ್ಭುಜೆ ಚಂದ್ರಕಲಾಮತೋಸೆ ಕುಜೋನ್ನದೆ ಕುಂಕುಮರಾಗಶೋಣೆ ಪುಂಡ್ರೀಕ್ಯೋ ಪಾಶ ಅಂಕುಶ ಪುಷ್ಪಪಾಣಹಸ್ತೆ ನಮಸ್ತೆ ನಮಸ್ತೆ ನಮಸ್ತೆ
ಜಗಜ್ಜನನಿ ಶ್ರೀದೇವಿ ಸರ್ವಮಂಗಳ ಜಗನ್ಮಾತಾ ಸ್ವರೂಪಿಣಿ ಸರ್ವಂತರ್ಯ ಸ್ಥಿತೇ ದೇವಿ ಜಯ 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 ಅಪರ್ಣೆ ಅಂಬಿಕಾ ದೇವಿ ಅಜರುದ್ರಯ ಚಿತಾನತೆ ನಿರ್ವಿಕಲ್ಪೆ ನಿರ್ಮಲಾಂಗಿ ದೇವಿ ಜಯ 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 ಸರ್ವಾಣಿ ಸದ್ಗುಣಪೂರ್ಣೆ ನಿತ್ಯ ತೃಪ್ತೆ ನಿರಂಜನಿ ರಾಜರಾಜೇಶ್ವರಿ ದೇವಿ ಜಯ 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 ದೇವೇಂದ್ರಾದಿ ಪ್ರಮುರಾಧ್ಯ ಪಾವನಾಂಗಿ ಪರತ್ಪರಿ ಭಾವಾಚಾರಿ ಮಹಾಪ್ರೀತೆ ದೇವಿ ಜಯ 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 ಅಮ್ಮ ಅಜ್ಞಾನವನ್ನ ಅಂಧಕಾರದಲ್ಲಿ ಒದ್ದಾಡುತ್ತಿರುವಂತಹ ನನಗೆ ಸಂದರ್ಭದಲ್ಲಿ ಜ್ಞಾನವನ್ನು ಗಮನಿಸಿದೆಯ ಮಾತೆ ಈ ಹೊತ್ತಿಗೆ ನೀನು ಯಾರು ನಾನು ಯಾರು ಇವರೆಲ್ಲ ಯಾರು ಅವ ಯಾರು ಎಂದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇದೆಯಮ್ಮ ಅಮ್ಮ ಕ್ಷಣಾರ್ಧದ ಮೊದಲು ಎಂತಹ ಕೃತ್ಯವನ್ನು ನಾನು ಎಸಗುತ್ತಾ ಇದ್ದೇನೆ ಮಾಡಿದ ಪಾಪಗಳನ್ನೆಲ್ಲ ಕಳೆಯಬೇಕೆಂದರೆ ದೈವಿ ಸಾನ್ನಿಧ್ಯವನ್ನು ಸ್ಮರಣೆಯಲ್ಲಿ ನಿರತರಾಗಬೇಕಂತೆ ಅಮ್ಮ ದೈವತ್ವದ ನೆಲೆಯಲ್ಲಿ ಪಾಪವನ್ನು ಮಾಡಿದರೆ ಪರಿಮಾರ್ತಿನೂ ಉಂಟೆ ತಾಯಿ ಅಮ್ಮ ತಾಯಿ ಅಲ್ವೇ ನೀನು ಅಮ್ಮ ಜೊತೆಯಲ್ಲಿ ಇರುವವರೆಲ್ಲರೂ ನಿನ್ನ ಮಕ್ಕಳಂತೆ ಆದ್ದರಿಂದಲೇ ನೀನು ಲೋಕಮಾತೆ ಜಗನ್ಮಾತೆ ಅಲ್ವೇ ತಾಯಿ ನಿನ್ನದಾದಂತಹ ಲೋಕದಿಂದ ನನ್ನೊಬ್ಬನನ್ನು ಹೊರತುಪಡಿಸುವುದಕ್ಕೆ ನಿನಗೆ ಸಾಧ್ಯವೇ ತಾಯಿ ನಾನು ನಿನ್ನ ಮಗನಲ್ಲೇ ಅಮ್ಮ ನನ್ನ ತಪ್ಪನ್ನು ಮನ್ನಿಸಬೇಕು ತಾಯಿ ಉತ್ತರಿಸಬೇಕಮ್ಮ ಕಾಪಾಡಬೇಕಮ್ಮ ಮಗನೇ ಜಲವರಾಹ ಅಮ್ಮ ಈ ಸಂದರ್ಭದಲ್ಲಿ ನಮ್ಮ ಪಾದ ಮೂಲದಲ್ಲಿ ಬಿದ್ದುಕೊಂಡು ಅಮ್ಮ ರಕ್ಷಿಸಬೇಕು ಕಾಪಾಡಬೇಕು ಎಂಬುದಾಗಿ ಗೋಳಿಡುತ್ತಾ ಇದ್ದೀಯ. ಬೇರೆ ದಾರಿ ನನಗೆ ಗೊತ್ತಿಲ್ಲ ತಾಯಿ. ಅಮ್ಮ ಎಂಬುದಾಗಿ ನೀನು ನನ್ನನ್ನು ಕರೆದಾಗ ಅದು ನಾವೆಲ್ಲರೂ ಕೂಡ ನಿನಗೆ ಮಾತೃ ಸ್ವರೂಪಿಗಳು ಎಂಬುದಾಗಿ ಅರಿವಾಯಿತು ತಾನೆ. ಮಾತೃ ಹೃದಯದ ತಾಯಿ ಮಗುವಿನ ಸಂಬಂಧ ಹಾಗೆ ಮಗನಿಗೆ. ಹೇಗಮ್ಮ? ಮಗು ಒಂದು ತನ್ನ ತಾಯಿ ನೀಡುವಂತಹ ಎದೆ ಹಾಲನ್ನ ನಿರ್ವಂಚನೆಯಿಂದ ಯಾವುದೇ ರೀತಿಯ ಅನುಮಾನವಿಲ್ಲದೆ ಕುಡಿಯುತ್ತದೆ. ಯಾಕೆ ಬಲ್ಲೆಯ? ಯಾಕಮ್ಮ? ಅದಕ್ಕೆ ತಾಯಾದವಳು ವಿಷ ಉಣಿಸುವುದಿಲ್ಲ ಎಂಬ ವಿಶ್ವಾಸ ಅಲ್ವೇ? ಖಂಡಿತ ವಿಶ್ವಾಸ ಇದೆ, ನಂಬಿಕೆ ಇದೆ. ಮಗುವೊಂದನ್ನು ಆಡಿಸಲೆಂದು ತಾಯಿ ಅದನ್ನು ಎತ್ತಿ ಮೇಲಕ್ಕೆ ಸೇರುತ್ತಾಳೆ. ಆದರೆ ಆ ಮಗು ಭಯಪಡುವುದಿಲ್ಲ, ಬದಲಾಗಿ ತಾಯಿಯ ಮುಖವನ್ನೇ ನೋಡಿ ನಗುತ್ತದೆ. ಯಾಕೆ ಬಲ್ಲೆಯ? ತಾಯಾದವಳು ಹಿಡಿತಾಳೆ ಎಂಬಂತಹ ನಂಬಿಕೆ ತಾಯಿಯ ವಿಶ್ವಾಸ. ಖಂಡಿತ ಕಂದ, ಈ ಪ್ರಪಂಚ ಎನ್ನುವುದು ನಂಬಿಕೆ ಎಂಬಂತಹ ಮೂರಕ್ಷರದ ಪದದಲ್ಲಿ ಅಡಕವಾಗಿದೆ. ಅದರ ಆಧಾರದಲ್ಲಿಯೇ ನಿಂತಿದೆ ಮಗನೇ. ನಂಬಿಕೆ ಪ್ರತಿಯೊಬ್ಬ ಜೀವನಿಗೂ ಕೂಡ ಬದುಕಬೇಕಾದ್ರೆ ನಂಬಿಕೆ ಎನ್ನುವುದು ಮುಖ್ಯ. ಅಂತಹ ನಂಬಿಕೆಗೆ ನೀನು ದ್ರೋಹವೆಸಗಿದೆಯಲ್ಲ, ಅಜ್ಞಾನದಿಂದ ತಾಯೇ. ಅದು ಅಜ್ಞಾನವಾದರೂ ಸುಜ್ಞಾನವಾಗಿದ್ರೂ ಕೂಡ ನಂಬಿಕೆಗೆ ದ್ರೋಹವೆಸಗಿದಂತಹ ನಿನ್ನನ್ನು ಇನ್ನು ಮುಂದೆ ನಮ್ಮದಾದಂತಹ ಕೂಟದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಮ್ಮ, ನಿನ್ನ ಮಗನಾದಂತಹ ಇವರಹನು ಮಾಡಿ ತಪ್ಪಿಗಾಗಿ ಇಷ್ಟು ದೊಡ್ಡ ಶಿಕ್ಷೆಯನ್ನು ಕೊಡಬೇಡ ತಾಯೇ. ತಾಯಾದವಳು ಎದೆಯಾಳನ್ನು ಉಳಿಸುವಾಗ ಎದೆಗೆ ಒತ್ತರೆ ಮಗುವಿನ ಮೇಲೆ ಸಿಕ್ಕಿಕೊಳ್ಳುವುದಕ್ಕೆ ಸಾಧ್ಯವೇ ಅಮ್ಮ? ನನ್ನ ತಪ್ಪನ್ನು ಮನ್ನಿಸಬೇಕಮ್ಮ, ಉದ್ಧರಿಸಬೇಕಮ್ಮ. ಮಗನೇ ವರಾಹ, ಈ ಸಂದರ್ಭದಲ್ಲಿ ಹೌದು, ತಾಯಿಯಾಗಿ ನಿನ್ನನ್ನು ನಾವು ಯಾವ ರೀತಿ ಕಾಣಬೇಕು ಎಂಬುದ ಅರಿವಾಗಿದೆ. ಅದು ಇದೇ ರೀತಿಯೇ ಈ ಸಮುದ್ರ ಮಾರ್ಗದಲ್ಲಿ ನಿನ್ನನ್ನು ಬಿಟ್ಟು ಹೋದೆವು ಅಂತ ಆದ್ರೆ ನಿನ್ನದಾದಂತಹ ಹಿಂದಿನ ಚಾಳಿ ಪ್ರಾರಂಭವಾಗಿ ಅದು ಲೋಕಕಂಟಕನಾಗಿ ನೀನು ಮೆರೆಯುವುದಕ್ಕೆ ಕೂಡ ಸಾಧ್ಯವಿದೆ. ನಿಮ್ಮೆಲ್ಲರ ದರ್ಶನವಾದದಕ್ಕೆ ಬೆಲೆಯಲ್ಲಿ ಬರ್ತದೆ ತಾಯಿ. ಹೌದು, ಅದಕ್ಕಾಗಿ ಆ ಬೆಲೆ ತಿಳಿಯಬೇಕಾದ್ರೆ ನಿನಗೆ ನೆಲೆಯೊಂದನ್ನು ಕರುಣಿಸುತ್ತೇನೆ, ನೆಲವೊಂದನ್ನು ಕರುಣಿಸುತ್ತೇನೆ, ಹೊಸ ಹುಟ್ಟನ್ನು ಹೊಸ ಬದುಕನ್ನ ಕರುಣಿಸುತ್ತೇನೆ ಹೇಳುತ್ತಾಯೇ. ಅದು ಮಗನೇ ಕಾಣುತ್ತಾ ಇದೆಯಲ್ಲ ಮುಂದೆ, ಅದೇ ಸೌಳವ ದೇಶ. ಈ ದೇಶದಲ್ಲಿರುವಂತಹ ಜನರೆಲ್ಲರೂ ಕೂಡ ಧರ್ಮವೀರುಗಳು, ದೈವ ಭಕ್ತರು. ಅಂತಹ ಜನರಲ್ಲಿ ಭಯದ ಬೀಜವನ್ನ ಬಿತ್ತಿ ಭಕ್ತಿಯ ಬೆಳೆಯನ್ನು ತೆಗೆಯುವಂತಹ ಕಾರ್ಯವೊಂದು ನಿನ್ನಿಂದ ಆಗಬೇಕು. ಭಕ್ತಿ ಎಂಬುದು ಭಯದಿಂದಲೇ ಬಂದರೆ ಒಳ್ಳೆಯದು ಅಲ್ವೇ? ಹಾಗಿರುವಾಗ ಇನ್ನು ಮುಂದಕ್ಕೆ ನೀನಲ್ಲಿ ಅವರಿಗೆ ಕಾಣಿಸಿಕೊಳ್ಳಬೇಕು. ಹೇಗಮ್ಮ? ಆ ನೆಲದಲ್ಲಿ, ಆ ನೆಲೆಯಲ್ಲಿ ನಿನಗೊಂದು ಹೊಸ ಹೆಸರಾಗಬೇಕು. ಹೇಗೆ? ಕುಳಿಗಾಕ್ಯ, ಈತನಿಗೊಂದು ಹೊಸ ಹೆಸರಾಗಬೇಕಲ್ಲ. ಎನ್ನ ಭಾಷೆയുടെ ಪಣ್ಪುಣ್ಣ ಅಂಗನ ಪಂಜಿಂದ ಪನೊಳ್ಳಿ ಅಂಚಂದು ಕಟ್ಟದ ಮಿತ್ತಿರ್ದು ಹುರನ್ನು ಬೇ ಬತ್ತನತ್ತ ಉರುಳಿಕೊಂಡು ಬಂದಿದ್ದಾನೆ ಅತ್ತ ಅಂಚಾದ ಉರುಳಿ ಬಂದ ಕಾರಣ ಪಂಜುರ್ಲಿ. ಮಂಜುಳ್ಳಿ ಅದರಲ್ಲಿಯೂ ಅಂತಿಗೆ ವರಾಹ, ಅಂತಿಗೆ ಏನಿಲ್ಲ.
ಹೊಸದಾದಂತಹ ಹೆಸರನ್ನ ಆತ ನೀಡಿದ್ದಾನೆ. ಹಾಗೆಂದು ಈ ಪಂಜುಳಿ ದೈವವಾಗಿ ನೀನು ತುಳುನಾಡಿನಲ್ಲಿ ಸೇರಿಕೊಳ್ಳಬೇಕು. ಅಲ್ಲಿ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಎಂಬಂತಹ ವಿಚಾರವನ್ನ ಆತ ಹೇಳಿಕೊಡ್ತಾನೆ. ಕಲೆಯ ಧರ್ಮವನ್ನು ಉಳಿಸುವಲ್ಲಿ ನಿಮ್ಮೆಲ್ಲರ ಸಂಕಲ್ಪವೇ ಇದ್ದೀರಬೇಕು. ಇಲ್ಲದಿದ್ದರೆ ಜಲದಲ್ಲಿ ನಾನಿರುವ ಸಂದರ್ಭದಲ್ಲಿ ನನಗಿದ್ದೀರಾಗಿ ನೀವಾದಲ್ಲಿ ಯಾಕೆ ಬರಬೇಕಿತ್ತಮ್ಮ? ಸರಿ ತಾಯಿ, ಕೆರೆಯ ಧರ್ಮವನ್ನು ಉಳಿಸುವಲ್ಲಿ 7 ಮಂದಿ ತಾಯಂದಿರ ನಿಮ್ಮೆಲ್ಲರ ಆಶೀರ್ವಾದವು ನನಗೆ ರಕ್ಷಾ ಕವಚ. ನಮ್ಮೆಲ್ಲರ ಆಶೀರ್ವಾದ ಸದಾ ನಿನಗೆ ಇದ್ದೇ ಇದೆ. ಹೋಗು ಮಗನೇ. ಗುಳಿಗಾಟ್ಯ ಕೆರೆಯ ಧರ್ಮದ ರಕ್ಷಣೆಯ ಹೊಣೆ ನನಗೆ ಕೊಟ್ಟಿದ್ದಾಳೆ. ಅಲ್ಲಿಯ ರೀತಿ ನೀತಿಗಳೆಲ್ಲ ನಿನಗೆ ಗೊತ್ತಿದೆ ಅಂತ. ಅಂದಂದು ಹೇಗೋ ಸುರೂಟು ಈ ಭಾಷೆ ಕಲ್ಪೋಡು ಬೇಗನೆ ಬರ್ಲಿಕ್ಕಿಲ್ಲ, ಕ್ರಮೇಣ ಬರ್ಬೇಕು ಅಂದ ಮಾತ್ರ ಈಗ ಭಾಷೆ ಬರೋಣ ದಾಂಡ ಯಾರು ದಾದ ಮಾಡ್ಕೊಂಡು ಹೇಗೆ ಹೊಂದಾಣಿಕೆ ಕಲ್ಪೈನಾಯಕುಂಡತ್ತ ಬೆದಂಬು ಆತರವಲ್ಲಿ ಮಂಡ್ಯಕ್ಕೆ 5 ದಿನ ಯಾನು ಮತ್ತೆ ಎಂತ ಅವ್ಯ ಬರೋಚ್ಚ ಎಂಚ ಉಪ್ಪೋಡು ಕುಶಲಿಗೆ ಬನ್ನಿ ನಮ್ಮ ಕುಶಲ ಬತ್ತರದ ಬುಕ್ಕ ಏರಿ ನಮ್ಮ ಒಟ್ಟಿಗೆ ಉಪ್ಪುಂಡಾಕಲ್ಲ ಸರಿ ನನ್ನ ಗುಳಿಗ ಇತ್ತೆ ತುಳುನಾಡು ನೀನನ್ನು ನಂಬೋಡು ನಾಂಡ ನಿನ್ನ ಈ ವೇಷತ್ತು ಬೇತ ಬೇತ ವೇಷ ಮಾಡ್ಕೊಡಿ. ನಾಯಿದ ವೇಷ ಮಾಡ್ಕೊಡು, ಪುಚ್ಚದ ವೇಷ ಮಾಡ್ಕೊಡು, ಎಲಿತ್ತ ವೇಷ ಕೂದಿಕ್ಕದ ವೇಷ ಮಾಡ್ಕೊಡು. ನಾ ಇಡವಲ್ಲ ದೂರ ಕತೆ ಹೋಗ್ತೀನಿ ಅಲ್ಪೂರ ಒಂದನೇ ಜಾಗದಲ್ಲಿ ಹೆಂಗಿನ ಗುಳಿಗ ಹೇಗುಳಿಗ ಓ ಅಂಚ ಮಲ್ಪುರ ಉದ್ದೇಶದ ಪ್ರಯೋಜನ ಉದ್ದೇಶ ಉಂಡು. ಆ ರೂಪಡು ಹೋದು ನರಮಾನ್ಯರಿಗೆ ಪೋಡಿಗೆ ಪುಟ್ಟವಡು ಮಾತ್ರ ತಾಕ್ಲಿಗೆ ಕಿರುಕುಳ ಕೊರಡು ಮಂಡ್ಯ ಸಮಾಜ ಮತ್ತೆ ತಾನೇ ಬಂದೆ ತಾನೆ ಧರ್ಮ ರಕ್ಷಣೆ ಮಲ್ಪು ಮಗ ಅಂದು ಈ ಉಪದ್ರ ಕೊರ ಬರೋದಿಲ್ಲ. ಧರ್ಮ ರಕ್ಷಣೆ ನನ್ನ ಬರ್ಪುಂಡು ಆಯ್ತು ಪ್ರಯೋಜನ ಇಲ್ಲ. ಪ್ರಯೋಜನದಾದ ದಾದಂಕ ಕಷ್ಟಪತ್ರ ಪಡೆದು ಜ್ಯೋತಿಷರ್ ನಡೆಯಬೋಪೇರು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ನಮ್ಮನೆ ಉಪದ್ರ ಕೊರ ಪಕ್ಕದ ನೋಡಿ. ಆಹಾ ದೈವ ದೇವರನ ಬಗ್ಗೆ ನಂಬಿಕೆ ಇದ್ದಂದ್ರೆ ಅಂಚಿನಕ್ಲಿಗೆ ಪೋಡಿಗೆ ಪುಟ್ಟವಡು ಜ್ಯೋತಿಷರ್ ನಡೆ ಪೋನಗ ಬಲಮಾಯನೊಂದು ದೈವ ಬರ್ತದ ನಾನು ನಂಬುಡು ನಾನು ನಿಕ್ಲಿಗೆ ಸುಖ ಹಾಪುಡು ಅಂತ ಅನ್ಪೇರು ನಿಕ್ಕ ಮಂಡ್ಯ ಅಂಜಲ್ದು ಒಂದಿನ ಜಾಗ ಒಂದಿನ ಜಾಗ ಒಂದಿನ ಜಾಗದಕ್ಕೆ ಮಂಡೆ ಇಪ್ಪುನು ಮಂಡೆ ಇತ್ತಿನ ಜಾವರ್ನೆ ಒಂದಿನ ಜಾಗದಕ್ಕೆ ನೆನಪು ಅಂಚ ಪೋಡಿಗೆ ಆ ಜ್ಯೋತಿಷರ ಬಂಡಿ ಸಾತಿಗೆ ದೈವ ದೇವರ ನಂಬಿರ ತುಂಬಾ ಪೇರು ನಂಬಿನಕ್ಲಿಗೆ ಇಂಬು ಕೊರ್ಪುನ ಪಂಜುರ್ಲಿ ದೈವಾದಿ ಇಪ್ಪುನ ಪೊರ್ತುಗು ಅಡಿಗೆ ಯಾವನ ಬತ್ತದ ಸೇರುಣ್ವೆ ಅಂದು ನಿನ್ನ ಒಟ್ಟುಗಿತ್ತದ ಗುಡಿಗ ಪಂಜುರ್ಲಿಯಾದ ಲೋಕದ ಧರ್ಮ ರಕ್ಷಣೆ ಮಾಡ್ಕೊಡು ಒಂದು ವೇಳೆಯನ್ನ ಕೇಳಿಕೆ. ಸರಿ ಬೊಕ್ಕ ತಡನಾಯಗಿ ಎಲ್ಲನೂ ಅವರ ಖಡ ಪುಡ್ದು ಶ್ವೇತಾರಣಿಗೆ ಮೋಕ್ಷ ದಾರಿಯಲ್ಲಿ ತೋರಿಸಿದ ಹಾಗಾಯಿತು. ನಾವೇ ನೇರ್ತೇವೆ, ನಾವೇ ನಡೆಸೋ ಮುಂದೆ ಹೋಗೋಣ.